ಸುದ್ದಿಗೊಂದು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು RA ಲೋಹಾನಿ. ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಲೆಯೊಂದು ನಡೆದಿದೆ. ಇದು ಒಂದು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಮಾಡ್ತದೆ ಅನ್ನುವಂಥ ಆತಂಕ ಕೂಡ ನಿರ್ಮಾಣ ಆಗ್ತದೆ. ಬಟ್ ಇದು ಹಾಗೆ ಮುಂದುವರಿತದೆ ಅನ್ನುವ ಪ್ರಶ್ನೆ ಜನರಲ್ಲೂ ಕೂಡ ಇದೆ. ಇದರ ಸಾಧ್ಯತೆಗಳ ಬಗ್ಗೆ ಮತ್ತು ಇದು ಯಾಕೆ ಹೀಗಾಯಿತು, ಇದರ ಹಿಂದಿನ ಮುಂದಿನ ಮತ್ತು ಬೆಳವಣಿಗೆಗಳ ಬಗ್ಗೆ ಒಂದಿಷ್ಟು ಚರ್ಚೆ ಮತ್ತು ಮಾತಾಡೋಕೆ ಮಾಡ್ತಿದ್ದೇವೆ. ಈ ವಿಷಯದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಮೋಹನ್ ಬೋಳಂಗಡಿ, ಹಿರಿಯ ಕ್ರೈಮ್ ವರದಿಗಾರ ಅಂತ ಹೇಳ್ಬೋದು. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಅಂದರೆ ಆ್ಯಕ್ಚುಲಿ ಕಾಟಿಪಾಳ್ಯದಲ್ಲಿ ನಿನ್ನೆ ಒಂದು ಘಟನೆ ನಡೆದಿತ್ತು. ಅದರ ನಂತರ ಅವರ ಆರೋಪಿಗಳನ್ನು ಕೂಡ ಬಂಧಿಸಿದ್ದಾರೆ. ಮತ್ತು ಮರಣೋತ್ತರ ಪರೀಕ್ಷೆ ನಡೀತು ಎಜೆ ಆಸ್ಪತ್ರೆಯಲ್ಲಿ. ಅದರ ನಂತರ ಈಗ ಮೃತದೇಹವನ್ನು ಅವರ ಮನೆಗೆ ತಲುಪಿಸಲಾಗಿದೆ. ಸೊ ಮನೆಗೆ ತಲುಪಿಸಿದ ಬಳಿಕ ಅಲ್ಲಿ ಒಂದಿಷ್ಟು ಜನ ಸೇರಿಕೊಂಡು ಗಲಾಟೆ ಮಾಡ್ತಾ ಇದ್ದಾರೆ. ಯಾಕೆ ನಾವು ತಂದ್ವಿ, ಯಾಕೆ ನೀವು ತಂದ್ರಿ, ನಾವು ಮೆರವಣಿಗೆ ಮಾಡ್ತೇವೆ. ಏನಿದು ಮೆರವಣಿಗೆ ಮತ್ತು ಶವಯಾತ್ರೆ, ಅದೆಲ್ಲ ಹೇಗೆ ಹೇಳ್ತಾ ಇದ್ದಾರೆ, ಏನು ಕಥೆ ಇದೆ ಅಂತ ನೋಡಿ. ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಒಂದು ಮಾತಿದೆ. ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿದ್ದ MD ಜಬ್ಬಾರ್ ಅವರನ್ನ ತಾಲೂಕು ಪಂಚಾಯತ್ ಆವರಣದಲ್ಲೇ ಕೊಚ್ಚಿ ಕೊಲೆ ಮಾಡಲಾಯಿತು. ಜಬ್ಬಾರ್ ಅವರ ಮೃತದೇಹವನ್ನು ವೆಲ್ಲಾಕ್ ಹಾಸ್ಪಿಟಲಿಂದ ಅವರ ಹುಟ್ಟೂರಿಗೆ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಉದ್ದಕ್ಕೂ ಶವಯಾತ್ರೆ ಹೋಗಿತ್ತು. ಅಲ್ಲಿ ಶವಯಾತ್ರೆಯ ಮೊದಲ ಬೆಳವಣಿಗೆ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡದ್ದು. ಅದಕ್ಕಿಂತ ಮೊದಲು ಆಗಿದೆ. ಗುಣಕರ ಶೆಟ್ಟಿ ಅಂತ ಹೇಳಿ ಇಂದು ಯುವ ಸೇನೆಯ ಸಂಘಟನಾ ಕಾರ್ಯದರ್ಶಿ ಆಗಿದ್ದಂತ ಗುಣಕರ ಶೆಟ್ಟಿ ಅವರನ್ನ 1991 ಜನವರಿ 11ರಂದು ಕೊಲೆ ಮಾಡಿದಾಗ ಅವರ ಮೃತದೇಹವನ್ನು ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಯಿತು. ಅದರ ನಂತರದ ದೊಡ್ಡ ಮೆರವಣಿಗೆ ಅಂತಂದ್ರೆ MD ಜಬ್ಬಾರ್ ಅವರು. MD ಜಬ್ಬಾರ್ ಅವರ ಮೃತದೇಹವನ್ನು ಮೆರವಣಿಗೆಯಲ್ಲಿ ಕೊಂಡೋದ ಸಂದರ್ಭದಲ್ಲಿ ಅಡ್ಡೂರಿನಲ್ಲಿ ಒಬ್ಬ ಲಾರಿ ಕ್ಲೀನರ್ನ ಹತ್ಯೆ ನಡೆದಿತ್ತು. ಇವತ್ತಿನವರೆಗೂ ಆ ಪ್ರಕರಣ ಪತ್ತೆಯಾಗಿಲ್ಲ. ಆಯ್ತಾ. ಕೈಕಂಬದಲ್ಲಿ ಗಲಾಟೆ ಆಗಿತ್ತು. ಇವತ್ತಿನವರೆಗೂ ಆ ಪ್ರಕರಣದ ಆರೋಪಿಗಳು ಪತ್ತೆಯಾಗಿಲ್ಲ. ಬಜ್ಪೆ ಪೊಲೀಸ್ ಸ್ಟೇಷನಲ್ಲೇ ಕೇಸ್ ರಿಜಿಸ್ಟರ್ ಆಗಿರೋದು. ಈ ಶವಯಾತ್ರೆಯನ್ನ ಯಾಕೆ ಕ್ರಿಯೇಟ್ ಮಾಡ್ತಾರೆ ಅನ್ನೋದನ್ನ ಸುರಿಗೆ ಆಲೋಚನೆ ಮಾಡಬೇಕು. ಪೊಲೀಸರು ಸುರಿಗೆ ಅದನ್ನು ಆಲೋಚನೆ ಮಾಡ್ಕೊಂಡು ಇಡಬೇಕು. ಇವತ್ತು ಏನು ದೀಪಕ್ ರಾವ್ ಡೆಡ್ ಬಾಡಿಯನ್ನು ಪೊಲೀಸರು ಎಜೆ ಹಾಸ್ಪಿಟಲ್ ತಗೊಂಡೋಗಿ ಮನೆಗೆ ಮುಟ್ಟಿಸಿದಾರಂತ ಆದ್ರೆ ಅದರ ಹಿಂದಿನ ಉದ್ದೇಶ ಏನು? ಎಜೆ ಹಾಸ್ಪಿಟಲ್ ಇಂದ ಸುರತ್ ಕಲ್ಲಿಗೆ 18 ಕಿಲೋಮೀಟರ್ ದೂರ ಇದೆ. ಹೌದೌದು. ಮಾರ್ಗದ ಉದ್ದಕ್ಕೂ ಅಂಗಡಿಗಳಿವೆ, ಜನವಸತಿ ಪ್ರದೇಶಗಳಿವೆ. ಏನಾದ್ರೂ ಗಲಾಟೆ ಆದ್ರೆ ಜವಾಬ್ದಾರಿ ಯಾರು? ಶವ ಯಾತ್ರೆಯನ್ನು ಕೊಂಡೋದವರ, ಬಂದೋಬಸ್ತನ್ನ ಉಸ್ತುವಾರಿ ವಹಿಸಿಕೊಂಡಿರೋ ಪೊಲೀಸರ. ಅದು ಪೊಲೀಸರ ಜವಾಬ್ದಾರಿ. ಒಂದ ಶವಯಾತ್ರೆಗೆ ಮನ ಅವಕಾಶ ಕೊಡಬಾರ್ದು. ಇವಾಗ ಕರ್ನಾಟಕ ಪೊಲೀಸ್ ಕಾಯ್ದೆ 35 ಅಡಿಯಲ್ಲಿ ನಿನ್ನೆ ಅವರು ಸೆಕ್ಷನ್ ಹಾಕಿದ್ದಾರೆ. ಆ ಸೆಕ್ಷನ್ ಇದಕ್ಕೆ ಅನ್ವಯ ಆಗುವುದಿಲ್ಲ. ಆಕ್ಚುಲಿ ಶವಯಾತ್ರೆಗೆ ಯಾವುದೇ ಸೆಕ್ಷನ್ಗಳು ಅನ್ವಯ ಆಗುವುದಿಲ್ಲ. ಅದು ಯಾಕೆ ಅಂತ ಶವಯಾತ್ರೆ, ಅದು ಯಾತ್ರೆ, ಮದುವೆ ಮೆರವಣಿಗೆ, ದಿಬ್ಬಣ, ಇದಕ್ಕೆಲ್ಲ ಈ ಪ್ರತಿಬಂಧಕ ಆಜ್ಞೆಗಳು ಅನ್ವಯ ಆಗುವುದಿಲ್ಲ. ಆದ್ರಿಂದ ಇವರು ಪ್ರತಿಬಂಧಕ ಜಾರಿಗೊಳಿಸಿದ್ದೇ ತಪ್ಪು. ಉಲ್ಲಂಘನೆ ಅನ್ನೋ ಪ್ರಶ್ನೆನೇ ಇಲ್ಲ ಅಲ್ಲಿ. ಉಲ್ಲಂಘನೆ ಅನ್ನೋ ಪ್ರಶ್ನೆ ಇಲ್ಲ. ಆಯ್ತಾ, ಅದು ಬಿಡಿ. ಆದ್ರೆ ಪೊಲೀಸರು ಹೇಗೆ ತಗೊಂಡೋದ್ರು? ಪೊಲೀಸರು ಮಾಡಬೇಕಾದ ಮುಂಜಾಗ್ರತೆ ಏನು ಅಂತ ಹೇಳಿದ್ರೆ, ನಿನ್ನೆ ಮಧ್ಯಾಹ್ನ 1:30 ಗಂಟೆಗೆ ದೀಪಕ್ ಅವರ ಹತ್ಯೆಯಾಗಿದೆ. 2 ಗಂಟೆ ಹೊತ್ತಿಗೆ ಎಜೆ ಹಾಸ್ಪಿಟ್ಲಿಗೆ ಮೃತದೇಹವನ್ನು ತರಲಾಗಿದೆ. ಯಾವುದೇ ಮೃತದೇಹದ ಪೋಸ್ಟ್ ಮಾರ್ಟಮ್ಗೆ ಗರಿಷ್ಠ ಸಮಯ ಇರೋದು 90 ನಿಮಿಷಗಳು. ಅಷ್ಟು ಮರ್ಡರ್ ಕೇಸಲ್ಲಿ ಸಾಧಾರಣವಾಗಿ 90 ನಿಮಿಷಗಳಲ್ಲಿ ಮಾಡ್ತಾರೆ. 1.5 ಗಂಟೆ ಬೇಕು. ಅದರ ನಂತರ ಪೋಸ್ಟ್ ಮಾರ್ಟಮ್ ಆದ ಮೇಲೆ ಮೃತದೇಹವನ್ನು ಮನೆಯವರಿಗೆ ಬಿಟ್ಟು ಕೊಡಬೇಕು. ಬಿಟ್ಟು ಕೊಟ್ಟು ಪೊಲೀಸರು ಹೋಗ್ಬೇಕು. ಅವರು ಹೇಗೆ ತಗೊಂಡು ಹೋಗ್ತಾರೆ ಅದನ್ನು ಅವರಿಗೆ ಬಿಟ್ಟದ್ದೇ ಹೊರತು ಪೊಲೀಸರ ಜವಾಬ್ದಾರಿ ಅಲ್ಲ. ಪೊಲೀಸರ ಜವಾಬ್ದಾರಿ ಇರೋದು ಅಲ್ಲಿವರೆಗೆ ಮಾತ್ರ ಮೃತದೇಹದ ಮೇಲೆ. ಎಲ್ಲಿ ಪೋಸ್ಟ್ ಮಾರ್ಟಮ್ ಆಗಿ ಮೃತದೇಹವನ್ನು ಅವರ ಮನೆಯವರಿಗೆ ಹಸ್ತಾಂತರಿಸುವವರಿಗೆ ಪೊಲೀಸರ ಜವಾಬ್ದಾರಿ. ಅದನ್ನು ಅವ್ರಿಗೆ ಹೇಗೆ ಹಸ್ತಾಂತರಿಸುವ ಪ್ರಕ್ರಿಯೆ ಅಂದ್ರೆ ಶವಾಗಾರದಲ್ಲಿ ಆಗ್ಬೇಕು ಅಂತ ಹೇಳುದು. ಶವಾಗಾರದಲ್ಲಿ ಆಗೋದು, ಅದು ಶವಾಗಾರದಲ್ಲಿ ಆಗೋದು.
ಅಲ್ಲ, ಈಗ ಹಸ್ತಾಂತರಿಸುವ ಪ್ರಕ್ರಿಯೆ ಅವರು ಮನೆಯಲ್ಲಿ ಮಾಡಿದ್ದಾರೆ ಅಂತ ಅಲ್ಲ, ಅದೇ ಇವರು ತಪ್ಪು ಅಂತ ಹೇಳುದು. ಅಲ್ಲ, ಅದೇ ಪೊಲೀಸರದ್ದು ತಪ್ಪು ವಿಷಯ ನೋಡಿ. ಪ್ರತಿಯೊಂದು ಕಾನೂನು ಪ್ರಕಾರ ಅದೇ ಪೊಲೀಸರದ್ದು ತಪ್ಪು. ಪೊಲೀಸರು ಮುಂಜಾಗ್ರತೆಯಾಗಿ ಇದನ್ನು ನಿಭಾಯಿಸಬೇಕಂತಿದ್ರೆ ನಿನ್ನೆ ಸಂಜೆ ಅವರು ಮೃತದೇಹವನ್ನು ಕೊಡ್ಬೇಕಿತ್ತು. ಇಮಿಡಿಯೇಟ್ ಅದು ಕೊಟ್ಬಿಟ್ಟಿದ್ರೆ ಪರಿಸ್ಥಿತಿ ಏನು ಇರಲಿಲ್ಲ. ಯಾಕೆ ಹೇಗೂ ನಿನ್ನೆ ಮಧ್ಯಾಹ್ನ ನಂತರ ಅಲ್ಲಿ ಸುರತ್ಕಲ್ ಉದ್ವಿಗ್ನಗೊಂಡಿತ್ತ, ಹೌದು, ಹೆಚ್ಚುವರಿ ಪೊಲೀಸ್ ಬಂದೋಬಸ್ತ್ ಇತ್ತ, ಎಲ್ಲವೂ ಇತ್ತ, ಏನು ಸಮಸ್ಯೆ ಇರ್ಲಿಲ್ವಾ? ಮೃತದೇಹವನ್ನು ಮನೆಯವರಿಗೆ ಕೊಡುದು, ಮನೆಯವರು ತಗೊಂಡು ಹೋಗ್ತಾ ಇದ್ರು. ಅದು ಬಿಟ್ಟು ಕಳ್ತನದ ರೂಪದಲ್ಲಿ ರಾತ್ರಿ ಕೊಂಡೋಗಿ ಮನೆಗೆ ಮುಟ್ಟಿಸುವ ಕೆಲಸ ಯಾಕೆ ಬೇಕಿತ್ತು? ಯಾಕಂದ್ರೆ ಒಂದು ಮೃತದೇಹವನ್ನು ಇಟ್ಟುಕೊಂಡು ಅದು ಭಾವನಾತ್ಮಕ ವಿಚಾರ, ಕಾನೂನು ಸುವ್ಯವಸ್ಥೆ ನಂತರ ಆ ಭಾವನಾತ್ಮಕ ವಿಚಾರದಲ್ಲಿ ಆಟ ಆಡಿದ್ದು ಸರಿಯಾ ಅಂತ. ಇಲ್ಲಿ ಏನು ನಿನ್ನೆ ಏನಾಗಿತ್ತು? ನಿನ್ನೆ ಸಂಜೆ ಆರೋಪಿಗಳು ಸಿಕ್ಕಿದ್ರು. ಹೌದು, ಅದು ದೊಡ್ಡ ಬೆಳವಣಿಗೆ ಅಂತ ಹೇಳಿದ್ರೆ ಆರೋಪಿಗಳು ಇಮಿಡಿಯೇಟ್ ಸಿಕ್ಕಿರೋದು. ಆದ್ರಿಂದ ಜನರ ಉದ್ವೇಗ ಅಲ್ಲಿ ತಿರುಗಿತ್ತು, ಅಲ್ಲಿಗೆ ತಿರುಗಿತ್ತು. ಹೌದು, ಇಮಿಡಿಯೇಟ್ ಇದ್ರೆ ಮಾಡ್ಬೋದಿತ್ತು, ಏನು ಸಮಸ್ಯೆ ಏನಿಲ್ಲ. ನಿನ್ನೆ ರಾತ್ರಿ ತಂದು ಆರೋಪಿಗಳನ್ನ ಕೊಂಡೋಗಿ ಕೋಟಿಗೆ ಬಿಡಿಸಿ ಮಾಡಿದ್ರು ಮುಗಿತಿತ್ತು. ಇದು ನಾನು ನಿಮ್ಗೆ ಇದನ್ನು ಭಾವನಾತ್ಮಕ ವಿಚಾರವನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಇಂತಹ ಸಂದರ್ಭದಲ್ಲಿ ಕೋಮು ವೈಷಮ್ಯದ ವಾಸನೆ ಇರುವಂತ ಸಂದರ್ಭದಲ್ಲಿ ಪೊಲೀಸರಿಗೆ ಗೊತ್ತಿರ್ತದೆ ಇದು ಕಮ್ಯುನಲ್ಗೆ ಟರ್ನ್ ಆಗ್ಬೋದು, ಏನಾದ್ರು ಆಗ್ಬೋದು ಅಂತ ಹೇಳಿ. ಯಾಕಂದ್ರೆ ಸುರತ್ಕಲ್, ಕೃಷ್ಣಾಪುರ, ಕಾಟಿಪಳ್ಳ ಈ ಪರಿಸರ, ಕೋಡಿಕೆರೆ ಈ ಎಲ್ಲ ಪರಿಸರಗಳು ಕೋಮು ಭಾವನೆ ಕೆರಳಿಸುವಂತ ಪರಿಸರಗಳೇ. ಯಾವುದೇ ಚಿಕ್ಕ ಘಟನೆಗಳು ಅಲ್ಲಿ ಕೋಮು ಭಾವನೆಯನ್ನು ಕೆರಳಿಸ್ತದೆ. ಅಂಥದ್ರಲ್ಲಿ ಆಲೋಚನೆ ಮಾಡ್ಬೇಕಿತ್ತ ಬೇಡವಾ? ಹೌದು, ಮಾಡ್ಬೇಕಿತ್ತು. ಅದು ಅಲ್ಲದೆ ಸುರತ್ಕಲ್ ಅಲ್ಲಿ ಇರುವುದು ಮುಸ್ಲಿಂ MLA. ನೀವು ಸುರಿಗೆ ಆಲೋಚನೆ ಮಾಡ್ಕೊಳ್ಳಿ. ಜನರಿಗೆ ಸಂಶಯ, ಪೊಲೀಸರ ಮೇಲೆ ಸಂಶಯ ಬರ್ಲಿಕ್ಕೆ ಕಾರಣ ಆಗುದು ಅದು. ಅಲ್ಲಿ ಹಿಂದೂ MLA ಇದ್ದಿದ್ರೆ ಅಂತ ಸಮಸ್ಯೆ ಬರ್ತಾ ಇರ್ಲಿಲ್ಲ. ಅಂದ್ರೆ ನಾವು ಇದನ್ನ ಕೇವಲ MLA ಅಥವಾ ಆಡಳಿತ ಅಥವಾ ಪೊಲೀಸರು ಅಂತ ಬಿಟ್ಟು ಬಿಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಅಂದ್ರೆ ಜನರು ಆ ರೀತಿ ಕೂಡ ಯೋಚನೆ ಮಾಡ್ತಾರೆ. ಅಂದ್ರೆ ಯಾಕಂದ್ರೆ ಒಬ್ಬ ಮುಸ್ಲಿಂ MLA ಇದ್ದ ಕೂಡಲೇ ಮುಸ್ಲಿಮರು ಕೊಂದಿದಾರಂತ ಆದ ಕೂಡಲೇ ಅವರನ್ನು ರಕ್ಷಿಸಲಿಕ್ಕೆ MLA ಪ್ರಯತ್ನ ಮಾಡ್ತಾರೆ ಅನ್ನೋ ಸಂಶಯ ಜನರಿಗೆ ಬರುತ್ತೆ. ಈಗ ಮೃತಪಟ್ಟವರು ಯಾರು, ಕೊಲೆಗೀಡಾದವರು ಯಾರು, ಅದು ಪ್ರಶ್ನೆ ಬರುವುದಿಲ್ಲ. ಅಲ್ಲಿ ಕೊಲೆ ಮಾಡಿದವರು ಒಂದು ಸಮುದಾಯಕ್ಕೆ ಸೇರಿದವರಾದ್ರೆ ಆ ಸಮುದಾಯಕ್ಕೆ ಸೇರಿದವರೇ ಅಲ್ಲಿ ಆಡಳಿತಾರೂಢ ಪಕ್ಷದ ಆಡಳಿತದಲ್ಲಿ ಇರುವಾಗ ಈ ಸಮಸ್ಯೆಗಳು ಬರುವುದು. ಅಂದ್ರೆ ಇದು ಅವರ ನೇರ ಇದು ಅಂದ್ರೆ ಇದರಲ್ಲಿ ಅವರದ ನೇರ ಹಸ್ತಕ್ಷೇಪ ಇತ್ತೋ ಇಲ್ವೋ ಅದು ನಂತರದ ಪ್ರಶ್ನೆ. ಇಲ್ದೇ ಗೊತ್ತಾ ಬಾವ ಅವರಿಗೆ ನಿನ್ನೆ ಮಧ್ಯಾಹ್ನ 3 ಗಂಟೆವರೆಗೆ ವಿಚಾರ ಗೊತ್ತಿರ್ಲಿಕ್ಕಿಲ್ಲ. 1:30 ಗಂಟೆಗೆ ಘಟನೆ ಆಗಿದ್ರೆ 3 ಗಂಟೆವರೆಗೆ ವಿಚಾರ ಗೊತ್ತಿರ್ಲಿಕ್ಕಿಲ್ಲ. ಅಷ್ಟೊತ್ತಿಗೆ ಎಕ್ಕಿಸ್ಗಳು ಸಿಕ್ಕಿ ಆಗಿದೆ, ಅದು ಗೊತ್ತಿರ್ಲಿಕ್ಕಿಲ್ಲ. ಆದ್ರೆ ಜನರ ಮನಸ್ಸಲ್ಲಿ ಏನು ಕ್ರಿಯೇಟ್ ಆಗುತ್ತೆ?